ಸಫಾರಿ ಹೋಗುತ್ತಿದ್ದ ಪ್ರವಾಸಿಗರ ಜೀಪ್ ಮೇಲೆ ಖಡ್ಗಮೃಗವೊಂದು ಆಕ್ರಮಣಕಾರಿ ದಾಳಿಯನ್ನು ನಡೆಸಿ ವಾಹನವನ್ನೇ ಉರುಳಿಸಲು ಯತ್ನಿಸಿದ ಘಟನೆ ಅಸ್ಸಾಂನ ಜೈವಿಕ ಉದ್ಯಾನವೊಂದರಲ್ಲಿ ನಡೆದಿದೆ. ಪ್ರವಾಸಿಗರು ಓಪನ್ ಜೀಪ್ನಲ್ಲಿ ವನ್ಯಜೀವಿ ವೀಕ್ಷಣೆಯನ್ನು ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಸಫಾರಿ ಮಾರ್ಗ ಮಧ್ಯೆ ವಾಹನ ನಿಂತಿದ್ದಾಗ ಅಲ್ಲಿಗೆ ಧಾವಿಸಿ ಬಂದ ದೈತ್ಯ ಖಡ್ಗಮೃಗವೊಂದು ಏಕಾಏಕಿ ಜೀಪ್ಗೆ ತನ್ನ ಕೊಂಬಿನಿಂದ ಬಲವಾಗಿ ಡಿಕ್ಕಿ ಹೊಡೆದಿದೆ. ರೈನೋ ಹೊಡೆದ ರಭಸಕ್ಕೆ ಜೀಪ್ನ ಟೈರ್ ಸ್ಥಳದಲ್ಲೇ ಛಿದ್ರಗೊಂಡಿದೆ. ವೈರಲ್ ವಿಡಿಯೋದಲ್ಲಿ ಖಡ್ಗಮೃಗವು ಇಡೀ ಜೀಪನ್ನು ತನ್ನ ಬಲದಿಂದ ತಳ್ಳುತ್ತಾ ಮೇಲಕ್ಕೆತ್ತಿ ಉರುಳಿಸಲು ಹರಸಾಹಸ ಪಡ್ತಾ ಇರೋದು ಸೆರೆಯಾಗಿದೆ. ಈ ವೇಳೆ ಜೀಪ್ನಲ್ಲಿದ್ದ ಪ್ರವಾಸಿಗರು ಭಯದಿಂದ ಕಿರುಚಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಸಫಾರಿ ಚಾಲಕ ಧೈರ್ಯವನ್ನ ಕಳೆದುಕೊಳ್ಳದೆ ಜೀಪನ್ನು ನಿಧಾನವಾಗಿ ರೈನೋದಿಂದ ದೂರ ಚಲಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಕೂಡ ಅಪಾಯಗಳಾಗಿಲ್ಲ. ಈ ಭೀಕರ ದೃಶ್ಯದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ.